ಉಡುಪಿ ಜಿಲ್ಲೆಯಲ್ಲಿರುವ 165 ಗ್ರಾಮ ಆಡಳಿತ ಅಧಿಕಾರಿಗಳು ಜಿಲ್ಲೆಯ 7 ತಾಲೂಕು ಕಚೇರಿಗಳ ಮುಂಭಾಗ ಮುಷ್ಕರ ಪ್ರಾರಂಭಿಸಿರುವುದರಿಂದ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಂದಾಯ ಇಲಾಖೆಯ ಸೇವೆಗಳಲ್ಲಿ ವ್ಯತ್ಯಯ ಕಾಣಿಸಿಕೊಂಡಿದೆ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಕಾರ್ಕಳ ತಾಲೂಕು ಶಾಖೆಯ ಅಧ್ಯಕ್ಷರಾದ ಪ್ರಶಾಂತ್ ಎನ್ಎಸ್ ಮಾತನಾಡಿ, ನಿನ್ನೆಯಿಂದ ಎಲ್ಲ ಗ್ರಾಮ ಆಡಳಿತ ಸೇವೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ. ಈ ಮೊದಲು 2024 ಸೆಪ್ಟೆಂಬರ್ 26ರಿಂದ ಆಗಸ್ಟ್ 3ರವರೆಗೆ ರಾಜ್ಯಾದ್ಯಂತ ಮುಷ್ಕರ ನಡೆಸಲಾಗಿತ್ತು. ಆಗ ಮುಷ್ಕರ ನಿರತರ ಬೇಡಿಕೆಗಳನ್ನು ಈಡೇರಿಸದ ಹಿನ್ನೆಲೆಯಲ್ಲಿ ನಿನ್ನೆಯಿಂದ ಮತ್ತೆ 2ನೇ ಹಂತದ ಮುಷ್ಕರವನ್ನು ಪ್ರಾರಂಭಿಸಲಾಗಿದೆ. ಇದುವರೆಗೆ ಸರ್ಕಾರ ನಮ್ಮ ಯಾವುದೇ ಬೇಡಿಕೆಗಳನ್ನು ಈಡೇರಿಸಲಿಲ್ಲ. ನಮಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೀಡದೆ, ನಮ್ಮ ಕೈಯಲ್ಲಿ ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳನ್ನು ನೀಡದೆ ಯುದ್ಧ ಮಾಡಲು ಕಳುಹಿಸಿದ ಹಾಗೆ ಆಗಿದೆ ಎಂದು ಹೇಳಿದ್ದಾರೆ. 3/10/2024 ಮೊದಲನೇ ಹಂತದಲ್ಲಿ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಮುಷ್ಕರವನ್ನು ಹಮ್ಮಿಕೊಂಡಿರ್ತೇವೆ. ಆದರೆ ನಮ್ಮ ಬೇಡಿಕೆಗಳನ್ನು ಇದುವರೆಗೂ ಯಾವುದೇ ಬೇಡಿಕೆಗಳು ಈಡೇರಿರುವುದಿಲ್ಲ. ಆ ಉದ್ದೇಶವನ್ನು ಇಟ್ಕೊಂಡು ಈ 2ನೇ ಹಂತದ ಮುಷ್ಕರವನ್ನು ನಾವು ದಿನಾಂಕ 10/2/2024 ಹಮ್ಮಿಕೊಂಡಿರ್ತೇವೆ. ಅನಿರ್ದಿಷ್ಟ ಅವಧಿವರೆಗೆ ನಮ್ಮ ಬೇಡಿಕೆ ಇರುವಂಥದ್ದು ಯಾವುದೇ ನಮಗೆ ಮೂಲಭೂತ ಸೌಕರ್ಯವನ್ನು ನೀಡದೆ ಮೊಬೈಲ್ ಆ್ಯಪ್ ಮೂಲಕ, ತಂತ್ರಾಂಶದ ಮೂಲಕ ಕೆಲಸವನ್ನು ನಿರ್ವಹಿಸಲಿಕ್ಕೆ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಆಗಿದೆ ಅಂತ ಹೇಳಿದರೆ, ನಮಗೆ ಯಾವುದೇ ಶಸ್ತ್ರಾಸ್ತ್ರಗಳನ್ನ ನೀಡದೆ ಯುದ್ಧಕ್ಕೆ ಕಳಿಸಿದ ಹಾಗೆ ಆಗಿದೆ. ನಮ್ಮ ಹೋರಾಟ ಯಾರ ವಿರುದ್ಧವೂ ಸಹ ಅಲ್ಲ. ನಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ನಮ್ಮ ಉದ್ದೇಶ ಇರುವಂಥದ್ದು ಎಲ್ಲರಿಗೂ ಮೂಲಭೂತ ಸೌಕರ್ಯ ಕೊಡಬೇಕು, ಕಚೇರಿಯಲ್ಲಿ ಪೀಠೋಪಕರಣಗಳಿಲ್ಲ, ಹಾಗೂ ಕೆಲಸದ ಒತ್ತಡ ಕಡಿಮೆ ಮಾಡಬೇಕು ಅನ್ನೋದು ಮಾತ್ರ. ಹಾಗೂ ಇನ್ನಿತರ ಹೊಸ ಆ್ಯಪ್ಗಳು ಸಹ ತಂದರೂ ಸಹ ನಮಗೆ ನಮ್ಮ ಸ್ವಂತ ಮೊಬೈಲ್ನಿಂದ ಕೆಲಸ ಮಾಡ್ತಾ ಇದ್ದೀವಿ. ಇದುವರೆಗೆ ಸಹ ಯಾವುದೇ ಡಾಟಾ ಆಗಲಿ ಯಾವುದು ಸಹ ನೀಡಿರುವುದಿಲ್ಲ. ಇದನ್ನು ಸರ್ಕಾರದ ಹಂತಕ್ಕೆ ಮುಟ್ಟಿಸುವಂಥ ಕೆಲಸ ಆಗಬೇಕು. ಧನ್ಯವಾದಗಳು. ಖಲೀಲ್, V4 News, ಕಾರ್ಕಳ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.